ಕೊರೋನಾ ಸಾಂಕ್ರಾಮಿಕ ರೋಗವು ಜಾಗತಿಕ ಮಟ್ಟದಲ್ಲಿ ಜನಜೀವನವನ್ನ ಬುಡಬೇಲು ಮಾಡಿದೆ. ಈ ಬಿಕ್ಕಟ್ಟಿನ ಸಮಯದಲ್ಲಿ ಪ್ರಪಂಚದಾದ್ಯಂತ ಜನರು ತಮ್ಮ ಮನೆಯೊಳಗೆ ಬಂದಿಯಾಗಿದ್ರೆ ಶಿಕ್ಷಣ ಸಂಸ್ಥೆಗಳು ಮತ್ತು ಎಲ್ಲಾ ವ್ಯವಹಾರಗಳು ಭಾಗಶಃ ಸ್ತಬ್ಧವಾಗಿದೆ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ವೈದ್ಯರು, ದಾದಿಯರು ಹಾಗೂ ಆರೋಗ್ಯ ಕಾರ್ಯಕರ್ತರು ಮುಂಚೂಣಿಯಲ್ಲಿ ನಿಂತು ಕೋವಿಡ್-19 ವಿರುದ್ಧ ಪ್ರತಿನಿತ್ಯ ವಿಶ್ರಾಂತಿ ಇಲ್ಲದೆ ಹೋರಾಟ ಮಾಡುತ್ತಿದ್ದಾರೆ. ಹೀಗಾಗಿ ಕುವೈಟ್ನ ಪ್ರತಿಷ್ಠಿತ ಸಂಘ ತುಳುಕೂಟ ಕುವೈಟ್ ಇಲ್ಲಿನ ವಿವಿಧ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ವೈದ್ಯರು, ದಾದಿಯರು, ಇತರ ಸಿಬ್ಬಂದಿಗಳು ಹಾಗೂ ತುಳುಕೂಟದ ಸ್ವಯಂ ಸೇವಕರು ಸೇರಿದಂತೆ ಸುಮಾರು 200 ಕೋವಿಡ್ ವಾರಿಯರ್ಸ್ಗಳನ್ನು ಸನ್ಮಾನಿಸುವ ಕಿರು ಪ್ರಯತ್ನವನ್ನ ಮಾಡಲಾಗಿದೆ. ಕುವೈಟ್ನಲ್ಲಿ ಲಾಕ್ಡೌನ್ ಇದ್ದುದರಿಂದ ಯಾವುದೇ ಸಭೆ ಸಮಾರಂಭಗಳಿಗೆ ಸರ್ಕಾರದ ಅನುಮತಿ ಇಲ್ಲದ ಕಾರಣ ಅವರ ಮನೆಗಳಿಗೆ ತೆರಳಿ ಪ್ರಶಸ್ತಿ ಫಲಕ ಹಾಗೂ ಸನ್ಮಾನ ಪತ್ರವನ್ನ ನೀಡುವ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಸಾಂಕ್ರಾಮಿಕ ಸಮಯದಲ್ಲಿ ಮುಂಚೂಣಿಯಲ್ಲಿದ್ದ ಎಲ್ಲ ಆರೋಗ್ಯ ಕಾರ್ಯಕರ್ತರು ಹಾಗೂ ಸ್ವಯಂ ಸೇವಕರ ನಿಸ್ವಾರ್ಥ ಸೇವೆಯನ್ನ ಕುವೈಟ್ ತುಳುಕೂಟದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ಲಾಘಿಸಿದರು. Telling you I wouldn't deserve this. More than a warrior, I was a sufferer. So, frankly telling you, initiate month the visits start and like a hospital, we were trying our best and I got affected. So I would put myself as a sufferer more than a warrior. But there are many other members, especially from Kudla, who have gone out of the way to distribute food to the needy and the poor. I would dedicate this award to, especially I would take one name, Lionel and his team, especially Roshan and all are here. I wouldn't know much of the names, but Avil is one who have seen in the photographs. So all those Tulukuta management committee and executive committee and all other members, I would dedicate this award to them. And another true warrior who is no more with us today, Mr. Faya Sheikh, I would dedicate this specially to them. And remember all who have suffered and are left this world because of this COVID.